ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯದ್ವಾರದ ಸಮೀಪದಲ್ಲಿ ದೊಡ್ಡ ಗಾತ್ರದ ಮರದ ಕೊಂಬೆ ಅರ್ಧಕ್ಕೆ ಮುರಿದು ನೇತಾಡುತ್ತಿದ್ದರೂ ಸಹ ಕೊಂಬೆಯನ್ನು ತೆರವುಗೊಳಿಸದೆ ಆಸ್ಪತ್ರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ನಿರ್ಲಕ್ಷ್ಯ ವಹಿಸಿರುವ ಘಟನೆ ನಡೆದಿದೆ. ಕಳೆದ ಭಾನುವಾರದಂದು ದೊಡ್ಡ ಗಾತ್ರದ ಮರದ ಕೊಂಬೆ ಮುರಿದಿದ್ದು ಜೋತಾಡುವ ಸ್ಥಿತಿಯಲ್ಲಿದೆ. ಆದರೆ ಸೋಮವಾರದವರೆಗೂ ಈ ಮರದ ಕೊಂಬೆಯನ್ನು ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಿಲ್ಲ. ಇದು ತಾಲೂಕು ಮಟ್ಟದ ಆಸ್ಪತ್ರೆಯಾಗಿದ್ದು ನಿತ್ಯ ಸಾರ್ವಜನಿಕರು ಈ ಆಸ್ಪತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಬಂದು ಹೋಗುತ್ತಾರೆ. ಅಲ್ಲದೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಇದೇ ದಾರಿಯಲ್ಲಿ ತೆರಳಬೇಕಿದೆ. ಮರದ ಕೊಂಬೆ ಜೋತಾಡುತ್ತಿರುವುದರಿಂದಾಗಿ ಆಂಬ್ಯುಲೆನ್ಸ್ ಸಂಚಾರಕ್ಕೂ ಸಹ ಅಡೆತಡೆಯಾಗುತ್ತಿದೆ. ಜೋತಾಡುತ್ತಿರುವ ಮರದ ಕೊಂಬೆಯ ಕೆಳಗೆ ಜನರು ಹೋಗಲು ಭಯಪಡುತ್ತಿದ್ದು ಎಲ್ಲ ಸಾರ್ವಜನಿಕರ ಮೇಲೆ ಬೀಳಲಿದೆಯೋ ಎನ್ನುವ ಆತಂಕದ ಮಾತುಗಳು ಕೇಳಿಬಂದಿವೆ. ಸಾಧ್ಯವಾದಷ್ಟು ಬೇಗನೆ ಮರದ ಕೊಂಬೆ ತೆರವುಗೊಳಿಸಲು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ವರದಿ ಅಬಿದ್ ಮಧುಗಿರಿ. ಸಾರ್ವಜನಿಕ ಆಸ್ಪತ್ರೆ ಮಧುಗಿರಿ. ನಿನ್ನೆ ಕೊಂಬೆ ಬಿದ್ದೋಗಿದೆ, ತೆರವುಗೊಳಿಸಲಿಲ್ಲ. ಒಂದು ಆಂಬುಲೆನ್ಸ್ ಬರೋಕ್ಕೂ ಪ್ರಾಬ್ಲಮ್ ಆಗ್ತಾಯಿದೆ. ಆಕ್ಸಿಡೆಂಟ್ಗಳು ನಿತ್ಯ ಆಗ್ತಾನೆ ಇರ್ತವೆ. ಬಟ್ ಆಂಬುಲೆನ್ಸ್ ಬರೋಕ್ಕೂ ಇಲ್ಲಿ ಜಾಗ ಇಲ್ಲ. ಈ ಥರ ಎಲ್ಲ ಈ ಆಸ್ಪತ್ರೆಯ ಮೇಲಧಿಕಾರಿಗಳಿಂದ ನಿರ್ಲಕ್ಷ್ಯದಿಂದ ಇಲ್ಲಿಯವರೆಗೂ ತೆರವುಗೊಳಿಸಿಲ್ಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಮರದ ಕೊಂಬೆಯನ್ನು ತೆರವುಗೊಳಿಸಿ ಅನುಕೂಲಕರವಾಗಿ ಬರೋದಕ್ಕೆ ಜಾಗ ಮಾಡಿಕೊಡಬೇಕು.